ಎ ಮತ್ತು ಬಿ ಕೊಳವೆಗಳು ಕ್ರಮವಾಗಿ ಒಂದು ತೊಟ್ಟಿಯನ್ನು ತುಂಬಲು 6 ಮತ್ತು 4 ಗಂಟೆಗಳನ್ನು ತೆಗೆದುಕೊಳ್ಳುತ್ತವೆ. ಎ ಕೊಳವೆಯಿಂದ ಶುರು ಮಾಡಿ ಎರಡೂ ಕೊಳವೆಗಳನ್ನು 1 ಗಂಟೆಯ ಮಟ್ಟಿಗೆ ಒಂದಾದ ನಂತರ ಒಂದನ್ನು ತೆರೆದರೆ ತೊಟ್ಟಿಯು ತುಂಬಲು ಎಷ್ಟು ಸಮಯ ಬೇಕಾಗುತ್ತದೆ? ಎ ಕೊಳವೆಯು ಒಂದು ತೊಟ್ಟಿಯನ್ನ 6 ಗಂಟೆಗಳಲ್ಲಿ ತುಂಬಿಸಿದರೆ ಬಿ ಕೊಳವೆ ಅದೇ ತೊಟ್ಟಿಯನ್ನ 4 ಗಂಟೆಗಳಲ್ಲಿ ತುಂಬಿಸುತ್ತೆ. ಈಗ ನಾವು ಆ ತೊಟ್ಟಿಯ ಸಾಮರ್ಥ್ಯವನ್ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಆ ತೊಟ್ಟಿಯ ಸಾಮರ್ಥ್ಯವನ್ನ ನಾವು ಈ 6 ಮತ್ತು 4ರ ಲಘುತ್ತಮ ಸಾಮಾನ್ಯ ಗುಣಕ ಅಥವಾ LCM ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. 6 ಮತ್ತು 4ರ ಲಘುತ್ತಮ ಸಾಮಾನ್ಯ ಗುಣಕವು 12. ಆದ್ರಿಂದ ಆ ತೊಟ್ಟಿಯ ಸಾಮರ್ಥ್ಯ 12 ಲೀಟರ್ ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. ಎ 6 ಗಂಟೆಯಲ್ಲಿ ಆ ತೊಟ್ಟಿಯನ್ನು ತುಂಬಿಸಿದರೆ 1 ಗಂಟೆಯಲ್ಲಿ ಆ ತೊಟ್ಟಿಯ ಸಾಮರ್ಥ್ಯ ಬೈ ಎ ತೆಗೆದುಕೊಳ್ಳುವಂತಹ ಸಮಯ 12/6 ಅಥವಾ 2 ಲೀಟರ್ನಷ್ಟು ನೀರನ್ನ ತುಂಬಿಸುತ್ತೆ. ಅದೇ ರೀತಿ ಬಿ 1 ಗಂಟೆಯಲ್ಲಿ 12/4 ಅಥವಾ 3 ಲೀಟರ್ನಷ್ಟು ನೀರನ್ನ ತುಂಬಿಸುತ್ತೆ. ಮೊದಲನೆಯದಾಗಿ ಎ ಕೊಳವೆಯಿಂದ ನೀರನ್ನ ಬಿಡಲಾಗುತ್ತೆ. ಅದು 1 ಗಂಟೆಯಲ್ಲಿ 2 ಲೀಟರ್ನಷ್ಟು ನೀರನ್ನ ತುಂಬಿಸುತ್ತೆ. ನಂತರದ ಸಮಯದಲ್ಲಿ 1 ಗಂಟೆಗೆ ಬಿ ಕೊಳವೆಯನ್ನ ತೆರೆಯಲಾಗುತ್ತೆ. ಅದು 3 ಲೀಟರ್ ನೀರನ್ನ 1 ಗಂಟೆಯಲ್ಲಿ ತುಂಬಿಸುತ್ತೆ. ಮತ್ತೆ ಎ ಕೊಳವೆಯಿಂದ ಮುಂದಿನ ಗಂಟೆಯಲ್ಲಿ 2 ಲೀಟರ್ ಹಾಗೂ ಮತ್ತೆ ಬಿ ಕೊಳವೆಯಿಂದ 3 ಲೀಟರ್ ಅನ್ನ 4ನೇ ಗಂಟೆಯಲ್ಲಿ ತುಂಬಿಸಲಾಗುತ್ತೆ. ಈಗ ಮತ್ತೆ 5ನೇ ಗಂಟೆಯಲ್ಲಿ ಎ ಕೊಳವೆಯನ್ನ ತೆಗೆಯಲಾಗುತ್ತೆ. ಆಗ ಅದು 2 ಲೀಟರ್ನಷ್ಟು ತುಂಬಿಸುತ್ತೆ. ಈ ಎಲ್ಲವನ್ನು ನಾವು ಕೂಡಿದಾಗ 12 ಲೀಟರ್ ನೀರು ತುಂಬಿದೆ. ಅಂದ್ರೆ ಆ ತೊಟ್ಟಿಯು ಪೂರ್ಣವಾಗಿ ತುಂಬಿದೆ. ಆ ತೊಟ್ಟಿಯನ್ನು ಪೂರ್ಣವಾಗಿ ತುಂಬಿಸಲು 1, 2, 3, 4, 5 ಗಂಟೆಗಳು ಬೇಕಾಯಿತು. ಆಪ್ಷನ್ ಬಿ ಸರಿಯಾದ ಉತ್ತರ.